ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುವ ಈ ಊರನ್ನ ನೋಡಿದ್ರೆ ಎಷ್ಟು ಚಂದದ ಹಳ್ಳಿ ಅಂತ ಅಂದ್ಕೊಳ್ಳದೆ ಇರಲಾರಿದೆ. ಸುತ್ತಲೂ ದಟ್ಟ ಕಾನನ, ತೆಂಗು ಕಂಗುಗಳಿಂದ ಅದ್ಭುತ ಪ್ರಾಕೃತಿಕ ಸೌಂದರ್ಯ. ಆದರೆ ಇಂತಹ ಹಳ್ಳಿಯನ್ನ ಈಗ ಪಟ್ಟಣ ಪಂಚಾಯತ್ಗೆ ಸೇರ್ಪಡೆಗೊಳಿಸಿ ಈ ಭಾಗದ ಜನರು ಕಣ್ಣೀರು ಸುರಿಸುವ ಸ್ಥಿತಿ ಎದುರಾಗಿದೆ. ಹಳ್ಳಿ ಹೋಗಿ ಪಟ್ಟಣ ಪಂಚಾಯತ್ ಆಗಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಾಡು, ಗುಡ್ಡ, ಬೆಟ್ಟ, ಬಯಲು, ಹಚ್ಚ ಹಸುರಿನಿಂದ ಕಂಗೊಳಿಸುವ ಭತ್ತದ ಗದ್ದೆ, ಕೃಷಿಯನ್ನೇ ಕಾಯಕ ಅಂತ ನಂಬಿರುವ ರೈತಾಪಿ ಜನ. ಹೀಗೆ ತನ್ನದೇ ಪ್ರಾಕೃತಿಕ ಸೌಂದರ್ಯದಿಂದ ಹೆಸರಾದ ಈ ಊರಿನ ಹೆಸರು ತಗ್ಗರ್ಸೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಒಂದು ಪುಟ್ಟ ಹಳ್ಳಿ. ಹಿಂದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದು ಕಳೆದ 2-3 ವರ್ಷಗಳ ಹಿಂದೆ ತಮ್ಮನ್ನು ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಸ್ಥಳೀಯ ರಾಜಕಾರಣಿಗಳು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ 3 ಗ್ರಾಮ ಪಂಚಾಯತ್ ಅನ್ನು ಸೇರಿಸಿ ಒಂದು ಪಟ್ಟಣ ಪಂಚಾಯತ್ ಮಾಡಿದ್ದಾರೆ ಅನ್ನೋದು ಊರವರ ಆರೋಪ. ಈ ಗ್ರಾಮ ಗುಡ್ಡಗಾಡು ಪ್ರದೇಶಗಳಿಂದ ಕೂಡಿದ್ದು ಈ ಭಾಗದ ಮೂಡಣಗದ್ದೆ, ಹಾಲಂಬೇರು, ಚಂದಣ, ಗಂಗಾನಾಡು ಇಂತಹ ದಟ್ಟ ಅರಣ್ಯ ಪ್ರದೇಶವನ್ನ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಸೇರಿಸಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗುವಂತೆ ಮಾಡಿದ್ದಾರೆ. ಪಟ್ಟಣ ಪ್ರದೇಶಗಳನ್ನು ಸೇರಿಸಿ ಪಟ್ಟಣ ಪಂಚಾಯತ್ ನಿರ್ಣಯಕ್ಕೂ ಮುಂದಾಗದೆ ಬಹುತೇಕ ಗ್ರಾಮೀಣ ಪ್ರದೇಶಗಳನ್ನು ಸೇರಿಸಿಕೊಂಡು ಬಡ ಕುಟುಂಬಗಳು ಕಣ್ಣೀರು ಸುರಿಸುವಂತೆ ಮಾಡಿದ್ದಾರೆ. ರಾಜಕೀಯ ಲಾಭವನ್ನು ಗಳಿಸುವ ಉದ್ದೇಶ ಮಾತ್ರ ಇವರದ್ದು. ಈ ಬಗ್ಗೆ ಬೈಂದೂರು ಶಾಸಕರಾದ BM ಸುಕುಮಾರ್ ಶೆಟ್ಟಿ ಅವರಲ್ಲಿ ಈ ಪ್ರದೇಶದ ರೈತ ಸಂಘಟನೆಯು ಪ್ರತಿಭಟನೆ ನಡೆಸಿ ಮನವಿಯನ್ನ ನೀಡಿದ್ರೂ ಕೂಡ ಶಾಸಕರು ಜನರ ಪರ ನಾವಿಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರಂತೆ. ನಮಗೆ ಪಟ್ಟಣ ಪಂಚಾಯತಿ ಬೇಡ, ನಮಗೆ ಪಂಚಾಯತಿ ಬೇಕು. ನಾವೊಂದು ಕೊಟ್ಟಿಗೆ ರಚನೆಗೆ ನಾವು ಸ್ಯಾಂಕ್ಷನ್ ಮಾಡಿ ಒಂದು ಕಂತು ಬಂದಿದೆ, ಮತ್ತೊಂದು ಕಂತು ಬರಲಿಲ್ಲ. ನಾವು ಗುಡ್ಡಗಾಡ ಪ್ರದೇಶದಲ್ಲಿ ಇರುವವರು, ನಾವು ಕೃಷಿಕರು. ನಮಗೆ ಪಂಚಾಯತಿ ಬೇಕು, ಪಟ್ಟಣ ಪಂಚಾಯತಿ ಬೇಡ. ನಮಗೆ ಲೈಟಿನ ಸೌಕರ್ಯ ಇಲ್ಲ, ಏನೂ ಸೌಕರ್ಯ ಇಲ್ಲ ಇಲ್ಲಿ. ನಮಗೆ ಪಂಚಾಯತಿ ಬೇಕು, ಪಟ್ಟಣ ಪಂಚಾಯತಿ ಬೇಡ. ಟ್ಯಾಕ್ಸ್ ಜಾಸ್ತಿ, ಮನೆ ಟ್ಯಾಕ್ಸ್ 300 ಇದ್ದೀಗ 500, 600, 1000 ಮಾಡಿದ್ದಾರೆ. ನಮಗೆ ಅದು ಬೇಡ. ಇದು ಮುಂಜಾನೆಯಿಂದ ಇಲ್ಲಿ ಕಾಡು ಪ್ರಾಣಿಗಳ ಕಾಟವಿದ್ದು ಸಂಜೆಯ ವೇಳೆ ವಿದ್ಯುತ್ ದೀಪಗಳಿಲ್ಲದೆ ರಸ್ತೆಯಲ್ಲಿ ತಿರುಗಾಡುವ ವಾಹನ ಸವಾರರಿಗೆ ತೊಂದರೆ ಅನುಭವಿಸುವಂತಾಗಿದೆ. ಕಳೆದ 2 ವರ್ಷಗಳಿಂದ ಕೋವಿಡ್ ಸಂಕಷ್ಟ ಕಾಲದಲ್ಲಿ ಈ ಪ್ರದೇಶದ ವಿದ್ಯಾರ್ಥಿಗಳು ನೆಟ್ವರ್ಕ್ ಸಮಸ್ಯೆಯಿಂದ ಕಷ್ಟಪಟ್ಟ ಊರು ಇದಾಗಿದೆ. ಏಕಾಏಕಿ ಊರವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಗ್ರಾಮ ಪಂಚಾಯತ್ ಮಾಡಿರುವ ಕಾರಣ ಮನೆ ತೆರಿಗೆ ಕೂಡ ಹೆಚ್ಚಾಗಿದೆ. ಕೆಲವೊಂದು ಸಮಸ್ಯೆಗಳಿಗೆ ದೂರದ ಕಚೇರಿಗಳಿಗೆ ಅಲೆದಾಡೋದೇ ದೊಡ್ಡ ತಲೆನೋವಾಗಿದೆ. ಅಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಗ್ರಾಮವನ್ನ ಪಟ್ಟಣ ಪಂಚಾಯತ್ನಿಂದ ಕೈ ಬಿಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸ್ಥಳೀಯರು ಈಗಾಗಲೇ ಮನವಿಯನ್ನ ಮಾಡಿದ್ದಾರೆ. ಇಲ್ಲಿ ಯಾವುದೇ ಆದಂಥ ಫ್ಯಾಕ್ಟ್ರಿಗಳು, ಉದ್ಯಮ ಯಾವುದೇ ಇಲ್ಲದೆ ಕೇವಲ ಕೃಷಿಯನ್ನು ನೆಂಚಿಕೊಂಡು ಮಾಡಿರುವಂಥ ರೈತರಿರುವಂಥ ಈ ಊರನ್ನು 1 ವರ್ಷದ ಕೆಳಗಡೆ, ಸಾಧಾರಣ 1 ವರ್ಷ ಒಳಗಡೆ ಯಾವುದೇ ಒಂದು ವಾರ್ಡ್ ಸಭೆ ಇಲ್ಲದೆ, ಯಾವುದೋ ಒಂದು ಗ್ರಾಮ ಸಭೆಯನ್ನು ಕರೆಯದೆ, ಈ ಭಾಗದ ಯಾವುದೇ ಒಂದು ಜನರ ಗಮನಕ್ಕೆ ತರದೆ ರಾತ್ರಿ ಬೆಳಗಾಗುವರಲ್ಲೇ ರಾಜಕೀಯ ಹಿತದೃಷ್ಟಿಯಿಂದ, ರಾಜಕೀಯದ ಲಾಭಕ್ಕೋಸ್ಕರ ಬೈಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದಂಥ ನಮ್ಮನ್ನು ಏಕಾಏಕಿ ಬೈಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ತೆಗೆದುಕೊಂಡಿರುವಂಥದ್ದಕ್ಕೆ ಗ್ರಾಮ ಪಂಚಾಯತ್ನ ಬೈಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಸೇರಿದ ತಗ್ಗಸ್ಯ ಗ್ರಾಮವನ್ನು ಮಾತ್ರ ನೀವು ಕೈಯನ್ನು ಬಿಟ್ಟು ಗುಡ್ಡೆ ಅಂಗಡಿಯಲ್ಲಿ ನಮಗೆ ಬೇರೆ ಗ್ರಾಮ ಪಂಚಾಯತ್ಗೆ ಈಗಾಗಲೇ ಸರ್ಕಾರ ಜಾಗ ನಿಗದಿ ಮಾಡಿದೆ, ಅಲ್ಲಿ ಒಂದು ಗ್ರಾಮ ಪಂಚಾಯತನ್ನು ಮಾಡಿ ರೈತರನ್ನು ಬದುಕಿಸಿ ಈ ದೇಶದಲ್ಲಿ ರೈತರನ್ನು ಬದುಕಿಸುವಂಥ ಕೆಲಸ ಮಾಡಿ ಅಂತ ಪಂಚಾಯತನ್ನು ಏಕಾಏಕಿಯಾಗಿ ಪಟ್ಟಣ ಪಂಚಾಯತನ್ನು ಮಾಡಿದ್ದಾರೆ. ಅದು ನಮ್ಮ ಊರಿಗೆ ತುಂಬ ನೋವನ್ನು ತಂದಿದೆ. ಪಟ್ಟಣ ಪಂಚಾಯತ್ ಮಾಡಿರುವುದು ನಮ್ಮೂರ ಎಲ್ಲ ಜನರ ಒಂದು ನೋವು. ಆ ನೋವನ್ನು ಯಾವುದೇ ನಮ್ಮ ರಾಜಕೀಯದವರ ಮನೆ ಹತ್ರ ಹೋದರೂ ಮಾಡೋಣ ಒಂದು ಭರವಸೆ ಕೊಡುವುದು, ಹಿಂದೆ ನಗಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗೆ ಒಂದು ವರ್ಷದಲ್ಲಿ ಎಲೆಕ್ಷನ್ ಬಂದಾಗ ಬರ್ತಾರೆ, ಆವಾಗ ನಮ್ಮ ಊರ ಜನ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲು ಸಿದ್ಧರಾಗಿದ್ದಾರೆ. ಒಟ್ಟಾರೆಯಾಗಿ ಪಟ್ಟಣ ಪಂಚಾಯತ್ ಮಾಡುವಾಗ
ಇಂತಹ ಬಡ ರೈತ ಕುಟುಂಬಗಳು ವಾಸಿಸುತ್ತಿದ್ದಾರೆ ಎನ್ನುವ ಯೋಚನೆಯನ್ನು ಮನಗಣದ ರಾಜಕೀಯ ನಾಯಕರುಗಳು ತಮ್ಮ ಲಾಭಕ್ಕಾಗಿ ಊರವರನ್ನ ಈ ರೀತಿಯಲ್ಲಿ ಬಲಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನ ಹರಿಸಿ ಬಡ ಕುಟುಂಬಗಳಿಗೆ ನೆರವಾಗಲಿ ಅನ್ನೋದು ನಮ್ಮ ಆಶಯವಾಗಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.